8ರ ಸಮಬಲದಲ್ಲಿ ಪಂದ್ಯಾಕೂಟವು ಸಾಗಿ ಬರ್ತಾ ಇದೆ. ತುರ್ತು ಸಭೆಗೆ ಮನವಿ. ತೀರ್ಪುಗಾರ ಪುರಸ್ಕಾರದೊಂದಿಗೆ ಸಮಾಲೋಚನೆಯಲ್ಲಿ ಕುಂದೂರು ತಂಡದ ಆಟಗಾರರು. ಮಾಡು ಇಲ್ಲವೇ ಮಾಡಿದಾಳಿ. ಅಂಕವನ್ನು ಗಳಿಸುವ ಒತ್ತಡದ ದಾಳಿ. ಯಾವುದೇ ಅಂಕವನ್ನು ಗಳಿಸದೆ ಟ್ಯಾಕಲ್ ಆದಂತಹ ದಾಳಿಗಾರ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ನ ಅವಕಾಶ ಇದೆ ಸುಲ್ಕೇರಿ ತಂಡಕ್ಕೆ. ಕಡೆಯ 2 ನಿಮಿಷದ ಆಟ ಮಾತ್ರ ಬಾಕಿ. ದೈತ್ಯ ದೇಹದ ದಾಳಿಗಾರ ರೂಪೇಶನ ದಾಳಿ. 3 ಜನ ಆಟಗಾರರು ಅಂಕಣದ ಒಳಭಾಗದಲ್ಲಿರುವಂತಹ ಸಂದರ್ಭದಲ್ಲಿ ಕಾರ್ ಡ್ರೈವ್ ನಲ್ಲಿ ರೂಪೇಶ ಸೂಪರ್ ಸೂಪರ್ ರೈಡ್. 5 ಅಂಕದ ಗಳಿಕೆ ಬರುತ್ತಾ ಇದೆ. 3+2 5 ಅಂಕದ ಗಳಿಕೆ ರೂಪೇಶನಿಗೆ ಬರುತ್ತಾ ಇದೆ.